ನಮಸ್ತೆ. ಸೊ ವಿ ಆರ್ ಯುನೈಟೆಡ್ ಮತ್ತು ಸೈಬರ್ ಸೇಫ್ ಗರ್ಲ್ ವತಿಯಿಂದ ನಾವೊಂದು ಈ ಸರ್ತಿ ಪ್ರಪ್ರಥಮ ಬಾರಿಗೆ ಈ ಸ್ವಚ್ಛ ಭಾರತ್ ಅಂತ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಈ ಸ್ವಚ್ಛ ಭಾರತ್ ಈಗ ನಾವೆಲ್ಲರೂ ನಮ್ಮ ಪ್ರಧಾನಮಂತ್ರಿಯವರು ಅವರ ಕನಸಿನ ಪ್ರಾಜೆಕ್ಟ್ ಆಗಿರುವ ಸ್ವಚ್ಛ ಭಾರತ್ ಬಗ್ಗೆ ಕೇಳಿದ್ದೇವೆ. ಅದರದ್ದು ಸಕ್ಸಸ್ ಕೂಡ ನಾವು ನೋಡಿದ್ದೇವೆ. ಅದನ್ನು ಈಗ ನೆಕ್ಸ್ಟ್ ಲೆವೆಲಿಗೆ ಹೇಗೆ ತಗೊಂಡು ಹೋಗುವುದು ಅಂತ ನಾವು ಯೋಚನೆ ಮಾಡ್ತಾ ಇರುವಾಗ ನಾವು ಈ ಸ್ವಚ್ಛ ಭಾರತ್ ಅಂತ ಒಂದು ಪ್ರಾಜೆಕ್ಟನ್ನು ಮಾಡಬೇಕಂತ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಸೊ ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಮ್ಮ ಹಿರಿಯರಾಗಿರುವ ಕೊರಗಪ್ಪ ಸರ್, ಟ್ರಸ್ಟಿ ವಿಕಾಸ್ ಎಜುಕೇಷನ್ ಟ್ರಸ್ಟು, ಅಸ್ಫಾರ್ ರಜಾಕ್, ವಿ ಆರ್ ಯುನೈಟೆಡ್ ಇದು ಪ್ರೆಸಿಡೆಂಟು, ಹಾಗೂ ರಕ್ಷಿತ್ ಶೆಟ್ಟಿ ಅವರು ನಮ್ಮ ಮಂಗಳೂರಿನ ಈಸ್ ಅ ಫೇಮಸ್ ಬಿಸ್ನೆಸ್ ಮ್ಯಾನ್, ಪ್ಲಸ್ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟಲ್ಲಿ ತುಂಬ ನಾಲೆಡ್ಜ್ ಹೊಂದವರು. ಅದಕ್ಕೆ ಸೊ ಈಗ ಈ ಸ್ವಚ್ಛ ಭಾರತ್ ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ನಾವೆಲ್ಲರೂ ನೋಡ್ತಾ ಇದ್ದೇವೆ, ಅರೌಂಡ್ 5 years ಬ್ಯಾಕ್ ಆರ್ 3 years ಬ್ಯಾಕ್ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರುವಾಗ ನಮ್ಮ ಮಂಗಳೂರಲ್ಲೇ ನಾವು ಎಲ್ಲ ನಮ್ಮ ಕಸ ಕಡ್ಡಿಗಳನ್ನು ಒಂದೇ ಬಾಸ್ಕೆಟಲ್ಲಿ ಹಾಕಿ ಅದನ್ನು ಆ್ಯಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರಿಗೆ ಅಥವಾ ನಮ್ಮ ಡಸ್ಟ್ಬಿನ್ಸಲ್ಲಿ ಅದನ್ನು ನಾವು ಡಿಸ್ಕಾರ್ಡ್ ಮಾಡ್ತಿದ್ವಿ. ಬಟ್ ಇತ್ತೀಚೆಗೆ ಒಂದು ಹೊಸ ಗೈಡ್ಲೈನ್ಸ್ ಬಂದಿದೆ. ಆ ಗೈಡ್ಲೈನ್ಸ್ ಪ್ರಕಾರ ವೇಸ್ಟ್ ಅನ್ನು ನಾವು ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ ಅಂತ ಮಾಡಬೇಕಂತ ನಮಗೆ ಒಂದು ಡೈರೆಕ್ಟಿವ್ಸ್ ಬಂದಿದೆ. ಆ ಪ್ರಕಾರ ಆಗ್ತಾ ಇದೆ. ಸೊ ರೀಸೈಕ್ಲಿಂಗ್ ಮಾಡಲಿಕ್ಕೆ ತುಂಬ ಸಹಾಯ ಆಗ್ತಾ ಇದೆ. ಬಟ್ ಟೇಕಿಂಗ್ ದಿಸ್ ಟು ದ ನೆಕ್ಸ್ಟ್ ಲೆವೆಲ್, ಈಗ ನಾವು ನೋಡಿದರೆ ನಮ್ಮೆಲ್ಲರ ಹತ್ರ ಮೊಬೈಲ್ ಫೋನ್ಸ್ಗಳಿವೆ. ಇಂಡಿಯಾದಲ್ಲಿ 1 billion ಮೊಬೈಲ್ ಫೋನ್ಸ್ಗಳಿವೆ. ವರ್ಲ್ಡ್ ಇದು 5th largest ಇ ವೇಸ್ಟ್ ಪ್ರೊಡ್ಯೂಸರ್ ಈಸ್ ಇಂಡಿಯಾ. ಮತ್ತು ಇ ವೇಸ್ಟ್ ಈಗ ನೀವು ಎಲ್ಲ ವೇಸ್ಟಿಗೆ ಕಂಪೇರ್ ಮಾಡಿದರೆ ಹೈಯೆಸ್ಟ್ ಇರೋದು ಇ ವೇಸ್ಟೇ. ಸೊ ಇ ವೇಸ್ಟ್ ಮ್ಯಾನೇಜ್ ಮಾಡೋದು ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕೆಂದರೆ ಬೇರೆ ಈಗ ಪೇಪರ್ ಇರ್ಬೋದು, ನಿಮ್ಮ ಪ್ಲಾಸ್ಟಿಕ್ ಇರ್ಬೋದು, ಅದನ್ನು ರೀಸೈಕಲ್ ಮಾಡೋ ಥರ ಇ ವೇಸ್ಟ್ ರೀಸೈಕಲ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಈ ಇಂಟಿಗ್ರೇಟೆಡ್ ಸರ್ಕಿಟ್ ಚಿಪ್ಸ್ ಏನಿದೆ ಅದರಲ್ಲಿ ಪೆಲೇಡಿಯಮ್ ಇರ್ಬೋದು, ಸಿಲ್ವರ್ ಇರ್ಬೋದು, ಗೋಲ್ಡ್ ಇರ್ಬೋದು, ಈ ಥರ ಬೇರೆ ಬೇರೆ ಮೆಟಲ್ಸ್ ಇರುತ್ತೆ. ಅದರ ಜೊತೆಗೆ ಕೆಲವು ಟಾಕ್ಸಿಕ್ ಕೆಮಿಕಲ್ಸ್ ಕೂಡ ಇರುತ್ತೆ. ಸೊ ಇದನ್ನು ನಾವು ಸುಮ್ಮನೆ ಅದನ್ನು ಡಿಸ್ಕಾರ್ಡ್ ಮಾಡಿದರೆ ಇಟ್ ಕ್ಯಾನ್ ಕಾಸ್ ಹಾರ್ಮ್ ಟು ದ ಪೀಪಲ್ ಲಿವಿಂಗ್ ಅರೌಂಡ್. ಅದಕ್ಕೋಸ್ಕರ ನಾವು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿ ವಾಂಟ್ ಟು ಡೂ 3 things. ನಂಬರ್ 1, ಅದರ ಬಗ್ಗೆ ಅವೇರ್ನೆಸ್ ಮಾಡಬೇಕು ಫಸ್ಟ್. ನಂಬರ್ 2, ಅದನ್ನು ಹೇಗೆ ಸೇಫ್ಲಿ ಡಿಸ್ಪೋಸ್ ಮಾಡ್ಬೋದು ಮತ್ತು ರೀಸೈಕಲ್ ಮಾಡ್ಬೋದು. ನಂಬರ್ 2. ನಂಬರ್ 3, ನಾವು ಗೌರ್ಮೆಂಟಿಗೆ ನಾವೊಂದು ರಿಕ್ವೆಸ್ಟ್, ಒಂದು ಅಪೀಲ್ ಮಾಡ್ತಾ ಇದ್ದೇವೆ. ಏನಂದರೆ ನಾವು ಹೇಗೆ ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ ಸೆಗ್ರಿಗೇಟ್ ಮಾಡ್ತೇವೆ ಅದೇ ರೀತಿಯಲ್ಲಿ ನಾವು ಈ ವೇಸ್ಟನ್ನು ಕೂಡ ಸೆಗ್ರಿಗೇಟ್ ಮಾಡಬೇಕು. ಆಗ ವಿ ಕ್ಯಾನ್ ಆಲ್ಸೋ ಕನ್ಸರ್ವ್ ದ ಎನ್ವೈರ್ಮೆಂಟ್. ಇಲ್ಲದಿದ್ದರೆ ನಮ್ಮ ಈ ವೇಸ್ಟು ಬೇಸಿಕಲಿ ಇಟ್ ಈಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್. ಅದು ಮೊಬೈಲ್ ಫೋನ್ ಇರ್ಬೋದು, ಅದು ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಮೈಕ್ರೋವೇವ್ ಓವನ್ ಇರ್ಬೋದು, ಟಿ ವಿ, ಫ್ರಿಡ್ಜ್. ಸೊ ಇದೆಲ್ಲ ಈ ವೇಸ್ಟಲ್ಲಿ ಬರುತ್ತೆ. ಸೊ ಇದನ್ನು ನಾವು ಈಗ ನೀವು ನೋಡ್ತಾ ಇದ್ದೀರಿ, ಎವ್ರಿ ಇಯರ್ ಮೊಬೈಲ್ ನಾವು ಚೇಂಜ್ ಮಾಡ್ತಾ ಇರ್ತೇವೆ, ಕಂಪ್ಯೂಟರ್ಸನ್ನು ಚೇಂಜ್ ಮಾಡ್ತಾ ಇದ್ದೇವೆ. ಬಟ್ ಅದರದ್ದು ಡಿಸ್ಕಾರ್ಡಿಂಗ್ ನಾವು ಏನು ಮಾಡ್ತೇವೆ, ಅದನ್ನು ಜಸ್ಟ್ ಹೋಗಿ ವೇಸ್ಟ್ ಬಿನ್ನಲ್ಲಿ ಹಾಕ್ತೇವೆ. ಬಟ್ ಆ ಥರ ಮಾಡಿದರೆ ಆ ರೀಸೈಕಲ್ ಪ್ರಾಸೆಸ್ ಆಗಲ್ಲ. ಇಟ್ ವಿಲ್ ಓನ್ಲಿ ಕಾಸ್ ಡ್ಯಾಮೇಜ್ ಟು ದ ಎನ್ವೈರ್ಮೆಂಟ್. ಅದಕ್ಕೋಸ್ಕರ ನಾವೀಗ ಏನು ಮಾಡ್ತಾ ಇದ್ದೇವೆ ಅಂದರೆ 200 ಅಪಾರ್ಟ್ಮೆಂಟ್ಸ್ ಮಂಗಳೂರಲ್ಲಿ, ಅದಕ್ಕೆ ನಮ್ಮ ವಾಲಂಟಿಯರ್ಸ್, ವಿ ಆರ್ ಯುನೈಟೆಡ್ ಟೀಮ್ ಇದು ವಾಲಂಟಿಯರ್ಸು, ನಾವು ಇಂಡಿವಿಜುವಲ್ ಅಪಾರ್ಟ್ಮೆಂಟಿಗೆ ಹೋಗಿ ನೋಟಿಸ್ ಬೋರ್ಡಲ್ಲಿ ನಾವು ಈ ವೇಸ್ಟ್ ಬಗ್ಗೆ ಅವೇರ್ನೆಸ್ ಮೆಸೇಜಸ್ ಹಾಕ್ತೇವೆ. ಪ್ಲಸ್ ಅವರ ಮನೆಯಲ್ಲಿರುವ ಈ ವೇಸ್ಟ್ಗಳನ್ನು ಕಲೆಕ್ಟ್ ಮಾಡುವ ಒಂದು ಡ್ರೈವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ರಕ್ಷಿತ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದು ಕೂಡ ಸಪೋರ್ಟ್ ಕೇಳಲಿಕ್ಕೆ ಬಯಸ್ತೇವೆ. ನಂಬರ್ 2, ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾ ಇದ್ದೇವೆ ಅಂದರೆ ಇದರಲ್ಲಿ ಯಾರೆಲ್ಲ ಹೈಯೆಸ್ಟ್ ಈ ವೇಸ್ಟನ್ನು ಡೊನೇಟ್ ಮಾಡ್ತಾರೆ ಅವರಿಗೆ ನಾವು ಒಂದು ಸರ್ಟಿಫಿಕೇಟ್ ಆಫ್ ಎಪ್ರಿಸಿಯೇಷನ್ ಕೂಡ ಕೊಡ್ತೇವೆ. ಮತ್ತು ನೀವು ಒಂದು ಸಿಂಗಲ್ ಪೆನ್ ಡ್ರೈವ್ ಕೂಡ ನೀವು ಡೊನೇಟ್ ಮಾಡಿದರೆ, ಇಟ್ ಕ್ಯಾನ್ ಬಿ ಎನಿಥಿಂಗ್, ಒಂದು CD ಇರ್ಬೋದು, ಒಂದು ಪೆನ್ ಡ್ರೈವ್ ಇರ್ಬೋದು, ಅಥವಾ ಒಂದು ಮೊಬೈಲ್ ಫೋನ್, ಹಳೆಯ ಮೊಬೈಲ್ ಫೋನ್ ಇರ್ಬೋದು, ಅದನ್ನು ನೀವು ಡೊನೇಟ್ ಮಾಡಿದರೆ ಅವರಿಗೆ ನಾವೊಂದು ಸೈಬರ್ ಸೇಫ್ ಗರ್ಲ್ ಬುಕ್ ಇದು ಒಂದು ಹಾರ್ಡ್ ಕಾಪಿಯನ್ನು ಕೂಡ ನಾವು ನಮ್ಮ ಪರವಾಗಿ ಒಂದು ಗಿಫ್ಟಾಗಿ ಕೊಡ್ತೇವೆ. ಸೊ ಈಗ ಅನದರ್ ಪ್ರಾಬ್ಲಮ್ ಇದರಲ್ಲಿ ಏನಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್,
ಈ ಮೊಬೈಲ್ ಫೋನನ್ನು ನಾವು ಸರಿಯಾಗಿ ಡಿಸ್ಕಾರ್ಡ್ ಮಾಡದಿದ್ದರೆ ಅದರಲ್ಲಿರುವ ಡೇಟಾ, ಈಗ ಯಾರಿಗಾದರೂ ಈ ಮೊಬೈಲ್ ಫೋನ್ ಸಿಕ್ಕಿದರೆ ಅದರಲ್ಲಿರುವ ಡೇಟಾವನ್ನು ಅವರಿಗೆ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕಾಗುತ್ತೆ, ಅದರಲ್ಲಿರುವ ಫೋಟೋಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕಾಗುತ್ತೆ, ವಿಡಿಯೋ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕಾಗುತ್ತೆ. ಸೊ ಇಟ್ ಕ್ಯಾನ್ ಕಾಸ್ ಅ ಲಾಟ್ ಆಫ್ ಡ್ಯಾಮೇಜ್, ಪರ್ಸ್ನಲ್ ಡ್ಯಾಮೇಜ್ ಇರ್ಬೋದು, ಬೇರೆ ಬೇರೆ ಡ್ಯಾಮೇಜಸ್ ಇರ್ಬೋದು. ಸೊ ಈ ಥರ ರೆಸ್ಪಾನ್ಸಿಬ್ಲಿ ಅದನ್ನು ಡಿಸ್ಕಾರ್ಡ್ ಮಾಡಬೇಕು. ಡಿಸ್ಕಾರ್ಡ್ ಅಂದರೆ ಹೇಗೆ, ಅದನ್ನು ಶ್ರೆಡ್ಡಿಂಗ್ ಅಂತ ನಾವು ಪ್ರೊಸೆಸ್ ಹೇಳ್ತೇವೆ. ಆ ಶ್ರೆಡ್ಡಿಂಗ್ ಮಾಡಿಬಿಟ್ಟು ಅದರಲ್ಲಿರುವ ಇಂಟಿಗ್ರೇಟೆಡ್ ಸರ್ಕಿಟ್ ಚಿಪ್ಪನ್ನು ಸೆಪ್ರೇಟಾಗಿ ಇಟ್ಟು ಇದನ್ನೆಲ್ಲ ಮಾಡಲಿಕ್ಕೆ ದೆರ್ ಇಸ್ ಅ ಪ್ರಾಸೆಸ್. ಬಟ್ ಅನ್ಫಾರ್ಚುನೇಟ್ಲಿ ಈ ನಮ್ಮ ವೇಸ್ಟ್ ಇದು ರೀಸೈಕ್ಲಿಂಗ್ ಅಷ್ಟು ಇಂಪಾರ್ಟೆನ್ಸ್ ಆಗಿ ಮಂಗಳೂರಲ್ಲಿ ಆ ಥರ ಕಂಪನಿಗಳಿಲ್ಲ, ಹೈದರಾಬಾದಲ್ಲಿ ಬೆಂಗಳೂರಲ್ಲಿ ಎಲ್ಲ ಇದೆ. ಅದಕ್ಕೋಸ್ಕರ ನಾವು ಅವ್ರ ಜೊತೆ ಟೈಅಪ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ, ಮಾತಾಡಲಿಕ್ಕೆ, ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಸೊ ನಮ್ಮ ಎಪೀಲ್ ಏನಂದರೆ, ಈಗ ಯಾರು ಈ ಆ್ಯಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಯಾರೇ ನಮ್ಮ ಮಂಗಳೂರಲ್ಲಿ ವೇಸ್ಟ್ ಮ್ಯಾನೇಜ್ ಮಾಡ್ತಾರೋ ಅವ್ರು ಈ ವೇಸ್ಟನ್ನು ಕೂಡ ಸರಿಯಾಗಿ ಅದನ್ನು ರೀಸೈಕಲ್ ಮಾಡುವ ಥರ ಅದನ್ನು ಕಲೆಕ್ಟ್ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಇಸ್ ದ ಅವೇರ್ನೆಸ್ಸು. ನಂಬರ್ 2 ಇಸ್ ದ ಕಲೆಕ್ಷನ್, ಆ್ಯಂಡ್ ನಂಬರ್ 3 ಇಸ್ ದ ರಿಕ್ವೆಸ್ಟ್ ಟು ದ ಗವರ್ಮೆಂಟ್ ಆಸ್ಕಿಂಗ್ ದೆಮ್ ಟು ಮೇಕ್ ಇಟ್ ಆಸ್ ಅ ವೆಟ್ ಡ್ರೈ ವೇಸ್ಟ್ ಜೊತೆ ಈ ವೇಸ್ಟ್ ಕೂಡ ಮಾಡಬೇಕಂತೇಳಿ ಡೈರೆಕ್ಟಿವ್ ಕೊಡಬೇಕು ಅವರನ್ನು. ಸೊ ನಾವು ಈಗ ಅವೇರ್ನೆಸ್ಸನ್ನು ಮಾಡ್ತಾ ಇರ್ತೇವೆ, ವಿ ವಿಲ್ ಕೀಪ್ ಡೂಯಿಂಗ್ ದ ಪ್ರೋಗ್ರಾಮ್ಸ್. ಬಟ್ ಕಲೆಕ್ಷನ್ ನಮಗೆ ಮಾಡಲಿಕ್ಕಾಗಲ್ಲ, ಒನ್ ಟೈಮ್ ಕಲೆಕ್ಷನ್ ಮಾತ್ರ ನಾವು ಮಾಡ್ತೇವೆ. ಇಲ್ಲ ಸರ್, ಕಲೆಕ್ಷನ್ ಈಗ ನಾವು ಅದನ್ನು ಏನು ಮಾಡಿದ್ದೇವೆ ಅಂದರೆ 200 ಅಪಾರ್ಟ್ಮೆಂಟ್ಸಿಗೆ ನಮ್ಮ ಟೀಮ್ ವಿಸಿಟ್ ಮಾಡಿ ಅಲ್ಲಿ ಈಚ್ ಅಪಾರ್ಟ್ಮೆಂಟಲ್ಲಿ ಪೋಸ್ಟರ್ಸ್ ಹಾಕ್ತಾರೆ, ಅವರು ನೋಟಿಸ್ ಬೋರ್ಡಲ್ಲಿ ಹಾಕಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾರೆ ಅಲ್ಲೇ ಆ ಸೊಸೈಟಿ ಜನರೊಟ್ಟಿಗೆ. ಮತ್ತು ಅವರೊಂದು ಡೇಟ್ ಕೊಡ್ತಾರೆ, ಕಲೆಕ್ಷನಿಗೆ ನಾವು 1 ವೀಕ್ ಬಿಟ್ಟು ಬರ್ತೇವಂತೆ. ಸೊ 1 ವೀಕಲ್ಲಿ ಇವರು ವೆಹಿಕಲ್ಸ್ ರೆಡಿ ಮಾಡಿದ್ದಾರೆ. ಸೊ ಆ ವೆಹಿಕಲ್ ತಗೊಂಡು ಹೋಗಿ ಅಲ್ಲಿ ವಿ ವಿಲ್ ಕಲೆಕ್ಟ್ ದ ವೇಸ್ಟ್ ಮೆಟೀರಿಯಲ್ಸ್. ಅಲ್ಲಿ ಈ ವೇಸ್ಟನ್ನು ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡ್ತಾ ಇರುವಾಗ ಅವರಿಗೆ ನಾವು ಹೇಳಿದಾಗೆ ಹೈಯೆಸ್ಟ್ ಡೊನೇಟ್ ಮಾಡುವವರಿಗೆ ನಾವು ಒಂದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೊಡ್ತೇವೆ, ಉಳಿದವರಿಗೆ ಒಂದು ಸೈಬರ್ ಸೇಫ್ ಗಾರ್ಡ್ ಬುಕ್ಕನ್ನು ಕೊಡ್ತೇವೆ. ಮತ್ತು ಅದೆಲ್ಲ ಕಲೆಕ್ಟ್ ಆದ ವೇಸ್ಟನ್ನು ನಾವು ಅಕ್ಟೋಬರ್ 2ಗೆ ಡಿಸ್ಪೋಸ್ ಮಾಡ್ತೇವೆ.